ಬ್ಯಾಂಕ್ ಎಂದರೆ ದಡ. ದಡಗಳ ನಡುವೆ ನೀರು ಹರಿಯುತ್ತದೆ. ಹಣ ಹರಿಯುವುದು ಸರಿ. ನೀರಾಗಿ ಒಂದೇ ಕಡೆ ಹರಿದರೆ ಏನರ್ಥ? ಅದು ಸೇವಾ ಅನರ್ಥ. ಉದ್ಯಮಿಗಳು ಬ್ಯಾಂಕನ್ನ ಅವಲಂಬಿಸಿದ್ರೆ ಬ್ಯಾಂಕುಗಳು ಉದ್ಯಮಿಗಳನ್ನ ಅವಲಂಬಿಸಿರುತ್ತವೆ. ಇದು ಹಣ ಚಲಾವಣೆಯಲ್ಲಿ ಇರುವ ಒಂದು ನಡೆ. ಎಲ್ಲ ಉದ್ಯಮಗಳು ಉದ್ಯಮಿಯ ಜೇಬಿನ ಹಣದ ಬದಲು ಬಹುತೇಕ ಬ್ಯಾಂಕುಗಳು ಮತ್ತು ಜನರ ಷೇರು ಬಂಡವಾಳದಲ್ಲಿ ನಡೆಯುತ್ತಿದೆ. ಕೆಲವು ಉದ್ಯಮಿಗಳು ಇದನ್ನು ದುರುಪಯೋಗಿಸಿ ಜನರ ಹಣಕ್ಕೆ ಮುಳುವಾಗುತ್ತಾರೆ. ಬ್ಯಾಂಕುಗಳಲ್ಲಿ ಇರುವುದು ಕೂಡ ಜನರ ಉಳಿತಾಯದ ಹಣವಾಗಿದೆ. ಅದಕ್ಕೆ ಸಬ್ಸಿಡಿ ಇಲ್ಲ, ಸೇವಾ ಶುಲ್ಕವಿದೆ. ಅದಾನಿ ಕಂಪನಿಯು ಗುಜರಾತ್ ರಾಜಕಾರಣಿಗಳ ಕೃಪಾಪೋಷಿತ. ಅದರ ವಂಚನೆ ಬಗೆಗೆ ಯುಎಸ್ಎ ಕೂಡ ಈಗ ಹೌಹಾರಿದೆ ಎಂದು ವರದಿಯಿದೆ. ಸರ್ಕಾರಿ ಸಂಸ್ಥೆಗಳ ಹಣವನ್ನ ಠೇವಣಿ ಇಟ್ಟುಕೊಳ್ಳುವುದು ಬ್ಯಾಂಕ್ಗಳ ಉಳಿವಿನಲ್ಲಿ ಒಂದು ಮುಖ್ಯ ಅಂಶ. ಆದರೆ ಅದಾನಿ ಕಂಪನಿಯು ಸರ್ಕಾರದ ವಿಮಾ ಸಂಸ್ಥೆ ಎಲ್ಐಸಿ ಮೊದಲಾದವುಗಳ ಹಣವನ್ನ ಬಿಜೆಪಿ ಕೃಪೆಯಿಂದ ಪಡೆದು ಮುಳುಗಿಸತೊಡಗಿದೆ ಎಂದು ತಿಳಿದು ಬಂದಿದೆ.